ಮಂಗಳೂರಿನ ಪಳ್ನೀರಿನಲ್ಲಿರುವ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ದೈವ ಸೇವಕರಿಗೆ ಆಹಾರದ ಸಾಮಗ್ರಿಗಳನ್ನು ನಗರದ ಕೊಟ್ಟಾರದಲ್ಲಿರುವ ತುಳು ಅಕಾಡೆಮಿಯ ಸಭಾಂಗಣದಲ್ಲಿ ವಿತರಿಸಲಾಯಿತು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನವರು ಕೋವಿಡ್ನ ಈ ಸಂಕಷ್ಟದ ಸಮಯದಲ್ಲಿ ಸಮಾಜದಲ್ಲಿರುವ ಕಡು ಬಡವರಿಗೆ ಸಹಾಯ ಮಾಡುತ್ತಾ ನೆರವಾಗುತ್ತಿದ್ದಾರೆ. ಇಂದು ನಗರದ ಕೊಟ್ಟಾರದಲ್ಲಿರುವ ತುಳು ಅಕಾಡೆಮಿಯ ಸಭಾಂಗಣದಲ್ಲಿ ದೈವ ಸೇವಕರಿಗೆ ಆಹಾರದ ಕಿಟ್ ಅನ್ನು ವಿತರಿಸಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತಲ್ಸರ್ ಅವರು ಮಾತನಾಡಿ, ಇವತ್ತು ಬಡವರಿಗೆ ಸಹಾಯ ಹಸ್ತವನ್ನ ನೀಡುವಂತಹ ಕೆಲಸವನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ. ಮನೆಯಿಲ್ಲದವರಿಗೆ ಸೂರು ಒದಗಿಸಿಯೂ ಮಹತ್ ಕಾರ್ಯ ಮಾಡುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು. ಪ್ರಸ್ತುತ ಮಸ್ತ್ ಬಡತನದ ಅಪ್ಪೆಮ್ಮೆ ಇಜ್ಜಿ ಒಂಜಿ ಪೊಣ್ಣು ಜೋಕುಳುಲ್ಲೇರು ಮದ್ಮ ಮಲ್ಪರೆ ಗತಿ ಇಜ್ಜಿ ಆ ಸಂದರ್ಭದ ಕೆಲವ ನಿಖರವಾಗಿ ಚಿತ್ತಿನ ದಾಖಲೆ ಮಲಬಾರ್ ಗೋಲ್ಡ್ ಅಡೆಗೋಡೊಂದಿಚ್ಚಿ ಮಲಬಾರಿಗೆ ಗೋಡೊಂದಿಚ್ಚಿ ಕುಡ್ಲದ ಅತ್ತನ ಉಡುಪಿದ ಆ ಪ್ರದೇಶದ ಒಂದು ಎಗ್ಗೆಲೆಗೆ ಒಂದು ಎತ್ತಿ ಬೆಟ್ಟಿಗೆ ಆ ಪೊಣ್ಣಗೆ ರಡ್ಡು ಪವನ್ ಬಂಗಾರಿ ಅಕ್ಕಲು ಕೊರಬೇಕು ಸರಿಯಾದ ನಿಖರವಾದ ಅಪ್ಪೆಮ್ಮೆ ಇಷ್ಟನ್ನು ಸಿಂಗಟ್ಟಿಲ್ಲ ಇಂಕ ಪನ್ನಗ ಭಾರಿ ಆಶ್ಚರ್ಯ ಇಲ್ಲಲು ಜೋಕುರುಳ್ಳೇರು ಕಡ್ಡನಿ ತೀರ್ಪೋತೇರು ಬಲಿಷ್ಠ ಸಂಸಾರಕ್ಕೆ ಭಾರಿ ಕಷ್ಟ ಒಂಗಿ ಕೊಟ್ಟದ ಉನುಪುಗೋಸ್ಕರ ಅಪ್ಪೆ ಏರೇನಿಲ್ಲದೆ ಕರಬಿಸಲ ದಿಕ್ಕದ ಭಾಜನ ದಿಕ್ಕದ ಅತ್ತಂಡ ನೆಲ ವಚ್ಚಿದ ದಿನದಪ್ಪೇರು ಅಂಚಿತ್ತಿನಕ್ಲಿಗೆ ಸೂರಿಜ್ಜಿ ಹುಲ್ಲೆಲ್ಲ ಇಲ್ಲಿಜ್ಜಿ ಅಂಚಿತ್ತಿನಕ್ಲಿಗೆ ಮಲಬಾರ್ ಗೋಲ್ಡ್ ಪನವದ ಬೇತಾಂಗ ಕೊರ್ಕೊಂಡು ಆವಕೇನ ಅಕ್ಕುಲೆ ಖುದ್ದು ತೂದು ಸರ್ವೆ ಬರ್ತದೆ ಅಕ್ಕ ಕೂಡ ಬಲಿಷ್ಠವಾಗಿ ಚಿತ್ತಿನ ಒಂಜಿ ಅಗ್ನೆಗೆ ಇಲ್ಲು ಕಟ್ಟದ ಕೊರ್ಪನ ಚಿತ್ತನ ಕೆಲಸ ಮಲಬಾರ್ ಗೋಲ್ಡ್ ಮತ್ತೊಂದುಂಟು ಮಲ್ತದೆ. ಆನಂತರ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಗೆಸ್ಟ್ ರಿಲೇಷನ್ ಮ್ಯಾನೇಜರ್ ಕಾರ್ತಿಕ್ ಕುಮಾರ್ ಮಾತನಾಡಿ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಕಳೆದ 15 ವರ್ಷಗಳಿಂದ ಬಡವರಿಗೆ ಸಹಾಯ ಹಸ್ತವನ್ನ ಚಾಚುತ್ತಾ ಬರುತ್ತಿದ್ದೇವೆ. ಬಡವರಿಗೆ ಸಹಾಯವಾಗಲಿ ಎಂಬ ಉದ್ದೇಶವನ್ನು ನಮ್ಮ ಸಂಸ್ಥೆ ಹೊಂದಿದೆ ಎಂದು ಹೇಳಿದರು. ಮಸ್ತ್ CSR ಚಟುವಟಿಕೆಗಳು ಮಂದೋಲ್ಲ ಇಂಕಲ ಮೆಡಿಸಿನಲ್ ಚಾರಿಟಿ ಉಂಡು, ಹೌಸಿಂಗ್ ಚಾರಿಟಿ ಉಂಡು, ಪಾಪದ ಪೊಣ್ಣು ಜೋಕ್ಲೆಗೆ ಬಂಗಾರ ಕೊರ್ಪುನಲೆಂಕಲ ಒಂಜಿ ಫೆಸಿಲಿಟಿ ಪೂರ ಉಂಡು. ಸೊ ಒಂದು ಇಂಕಲ ಮಲ್ಬಾರ್ದ ಒಂಜಿ CSR ಇನಿಷಿಯೇಟಿವ್. ಸೊ ಇತ್ತೆ ಆಸ್ ಆಫ್ ನೌ ನಿಕ್ಲೆ ಗೊತ್ತಿತ್ತಿಲ್ಲ ಕೊರೋನಾ ಮಸ್ತ್ ಊರಿನಲ್ಲ ಒಂಜಿ ಲೈಫ್ನ ಅಪ್ಸೈಡ್ ಡೌನ್ ಮಾಡ್ತದಿದ್ದು. ಸೊ ಆಸ್ ಆಫ್ ನೌ ಇಂಕಲು ಐನಾತ್ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತದ ಏತ್ ರಿಕ್ವೆಸ್ಟ್ ಇಂಕ್ಲಿಗೆ ಬರೋದೊಂದು ಸಾಧಾರಣ 2,000 ಜಾಸ್ತಿ ಕಿಟ್ ಆಡ್ ನನ್ನೆಲ್ಲ ಇಂಕಲು ಐನಾತ್ ಬರೋ ಪ್ರಯತ್ನ ಬರೋದಿಲ್ಲ. ಇದೇ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಈ ವೇಳೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಫರ್ಹಾನ್ ಶೇಖ್, ಮ್ಯಾನೇಜರ್ ಗಿರೀಶ್ ಎಸ್ ರೈ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.